ಸ್ಪಷ್ಟವಾಗಿ ತನ್ನ ರಾಜಕಾರಣದ ಹಿತಾಸಕ್ತಿಯನ್ನು ನೋಡಿಕೊಂಡು ಈ ಪಾದಯಾತ್ರೆಯನ್ನು ಮಾಡ್ತಾ ಇದೆ. ಇದರಲ್ಲಿ ರಾಜ್ಯದ ಹಿತಾಸಕ್ತಿಯೂ ಅಡಗಿಲ್ಲ, ನೀರಾವರಿ ಹಿತಾಸಕ್ತಿಯೂ ಕೂಡ ಅಡಗಿಲ್ಲ. ಕೇವಲ ಸ್ವಹಿತಾಸಕ್ತಿಗೋಸ್ಕರ ಈ ಪಾದಯಾತ್ರೆಯನ್ನು ಮಾಡ್ತಾ ಇರುವಂಥದ್ದು ಭಾಳ ಸ್ಪಷ್ಟವಾಗಿ ಇವತ್ತು ಗೋಚರಿಸ್ತಾ ಇದೆ. ಎರಡು ಕಾರಣಗಳು. ಮೊದಲನೇದು, ಅವ್ರದ್ದೇ 5 ವರ್ಷದ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಮೇಕೆದಾಟು ಯೋಜನೆ ಕುರಿತಂತೆ ಯಾವುದೇ ರೀತಿಯಾದಂಥ ಸ್ಪಷ್ಟ ನಿಲುವನ್ನು ಸರ್ಕಾರ ಅವತ್ತು ತೆಗೆದುಕೊಳ್ಳಲಿಲ್ಲ. ತಮಿಳುನಾಡಿನ ವಿರೋಧ ಬಂದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಅದಕ್ಕೆ ಸ್ಪಷ್ಟವಾದಂಥ ಉತ್ತರವನ್ನು ಕೊಡುವಂಥದ್ದಾಗಲಿ, ರಾಜ್ಯದ ನಿಲುವನ್ನು ಸ್ಪಷ್ಟಪಡಿಸೋದ್ರಲ್ಲಿ ಸಂಪೂರ್ಣವಾಗಿ ಅವರು ವಿಫಲರಾಗಿದ್ದರು. DPR ಅನ್ನು ಮಾಡಲಿಕ್ಕೆ 5 ವರ್ಷಗಳ ಕಾಲ ತೆಗೆದುಕೊಂಡ್ರು. ಒಂದು ಯೋಜನೆಯನ್ನು DPR ಮಾಡಲಿಕ್ಕೆ 5 ವರ್ಷವನ್ನು ತೆಗೆದುಕೊಳ್ತಾರೆ ಅಂತಾದರೆ ಅದರಲ್ಲಿ ಅವ್ರಿಗೆ ಎಷ್ಟು ಆಸಕ್ತಿ ಇದೆ ಎನ್ನುವಂಥದ್ದೇ ಸ್ಪಷ್ಟ ಆಗುತ್ತೆ. ರಾಜ್ಯಕ್ಕೆ ಈ ಯೋಜನೆ ಬರಬೇಕು, ರಾಜ್ಯದ ಜನರಿಗೆ ನೀರಾವರಿಯ ಸೌಲಭ್ಯ ಸಿಗಬೇಕು ಅನ್ನುವಂಥ ಸ್ಪಷ್ಟವಾದಂಥ ಆಕಾಂಕ್ಷೆ ಇದ್ದಿದ್ದರೆ 6 ತಿಂಗಳಲ್ಲಿ 1 ವರ್ಷದಲ್ಲಿ DPR ಮಾಡಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಬೋದಾಗಿತ್ತು. DPR ಅನ್ನು ತೆಗೆದುಕೊಳ್ಳಿಕ್ಕೆ 5 ವರ್ಷವನ್ನು ತೆಗೆದುಕೊಂಡಂಥ ಕಾಂಗ್ರೆಸ್ ಇವತ್ತು ಈ ಯೋಜನೆಯನ್ನು ಅನುಷ್ಠಾನಕ್ಕೋಸ್ಕರ ಪಾದಯಾತ್ರೆಯನ್ನು ಮಾಡ್ತಾ ಇರುವಂಥದ್ದು ಹಾಸ್ಯಾಸ್ಪದ. BJP ಮತ್ತು ನಮ್ಮ ಸರ್ಕಾರ ಸ್ಪಷ್ಟ ಇದೆ, ಈ ಯೋಜನೆಯನ್ನು ನಾವು ಜಾರಿಗೆ ತರ್ತೇವೆ ಮತ್ತು ಇದರ ಲಾಭ ಬೆಂಗಳೂರು ಸೇರಿದಂತೆ ರಾಜ್ಯದ ಜನರಿಗೆ ಏನಾಗಬೇಕು ಆ ಎಲ್ಲ ಯೋಜನೆಗಳನ್ನು ನಾವು ಮಾಡಲಿಕ್ಕೆ ನಾವು ಬದ್ಧರಿದ್ದೇವೆ. ಧಾರ್ಮಿಕ ಇಲಾಖೆಗಳಿಂದ ಒಂದಷ್ಟು ಬಿಲ್ಗಳು ಬಾಕಿ ಏನು ಕ್ರಮ? ಅಲ್ಲ, ಒಂದು ಈಗಾಗಲೇ ಧಾರ್ಮಿಕ ಇಲಾಖೆಯ ಕಡೆಯಿಂದ ಸುಮಾರು 2 ಕೋಟಿ ರೂಪಾಯಿ ಅನುದಾನಗಳು ಹತ್ತತ್ರ ದೇವಸ್ಥಾನದಿಂದ 1.25 ಕೋಟಿ ರೂಪಾಯಿ ಮತ್ತು ಪ್ರಾರ್ಥನಾ ಮಂದಿರ ಮತ್ತು ಚರ್ಚ್ಗಳಿಂದ ಸುಮಾರು 1 ಕೋಟಿ ರೂಪಾಯಿ, 2.25 ಕೋಟಿ ರೂಪಾಯಿ ಅಷ್ಟು ಬಾಕಿ ನಮಗೆ ಬರಬೇಕಾಗಿದೆ. ಕೊರೋನಾದ ಕಾರಣಕ್ಕೆ ಇತ್ಯಾದಿಗಳ ಕಾರಣಕ್ಕೆ ನಾವು ಸ್ವಲ್ಪ ಅದನ್ನು ಒತ್ತಾಯ ಮಾಡಿರಲಿಲ್ಲ. ಇವತ್ತು ಈ ಇಲಾಖೆ ನಡಿಬೇಕು ಅಂತಾದರೆ ಗ್ರಾಹಕರು ತಾವು ಉಪಯೋಗಿಸಿದಂಥ ವಿದ್ಯುತ್ತಿನ ಬಿಲ್ಲನ್ನು ಕಟ್ಟಿದರೆ ಮಾತ್ರ ಇಲಾಖೆಯು ನಡೀಲಿಕ್ಕೆ ಸಾಧ್ಯ ಇದೆ. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಆ ಹಿನ್ನೆಲೆಯಲ್ಲಿ ನಾನು ಗ್ರಾಹಕರು ಮತ್ತು ಎಲ್ಲ ಪ್ರಾರ್ಥನಾ ಮಂದಿರ ದೇವಸ್ಥಾನಗಳ ಮಂಡಳಿಗಳಿಗೆ ವಿನಂತಿ ಮಾಡ್ತೇನೆ, ನೀವು ಉಪಯೋಗಿಸಿದಂಥ ವಿದ್ಯುತ್ ಬಿಲ್ಲನ್ನು ಕಟ್ಟಿದರೆ ಮಾತ್ರ ಇಲಾಖೆ ನಡೀಲಿಕ್ಕೆ ಸಾಧ್ಯ ಇದೆ. ಆ ಹಿನ್ನೆಲೆಯಲ್ಲಿ ಆದಷ್ಟು ಬೇಗ ಬಾಕಿ ಉಳಿಸ್ಕೊಂಡಿದ್ದನ್ನು ಕಟ್ಟಿ ಅಂತ ವಿನಂತಿಸ್ತೇನೆ. ಇಲ್ಲಿದ್ರೆ ಸಹಜವಾಗಿ ಕಟ್ಟನ್ನು ಮಾಡೇ ಮಾಡ್ತಾರೆ, ಅದಕ್ಕೆ ನಾನೇ ಹೇಳಬೇಕಿಲ್ಲ, ಸಚಿವ ಹೇಳಬೇಕಾದಂಥ ಅಗತ್ಯ ಇಲ್ಲ. ಆ ಥರದ ಯೋಚನೆಗೆ ಸದ್ಯಕ್ಕೇನಿಲ್ಲ. ಸರ್, ಇದು ಸ್ಥಳೀಯರಿಗೆ